ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ಎಲ್ಲರಿಗೂ ಕೂಡ. ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮ ನೆಚ್ಚಿನ ಎಲ್ಲ ವೀಕ್ಷಕರಿಗೆ ನಿಮ್ಮ ಫೇವ್ರೆಟ್ ಕುಕಿಂಗ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ನಮ್ಮ ಅಡುಗೆ ಮನೆಗೆ ಹೊಸತು ಯಾರಾದರೂ ಬಂದು ಹೊಸ ಕೈ ರುಚಿ ಒಂದು ಸ್ಪೆಷಲ್ ಆಗಿ ಏನಾದರೂ ಹೇಳ್ಕೊಟ್ರೆ ನನಗೂ ಟೇಸ್ಟ್ ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ, ನಿಮಗೂ ಮನೆಯಲ್ಲಿ ಮಾಡಿ ಎಲ್ರಿಗೂ ಅದನ್ನು ಟೇಸ್ಟನ್ನು ಉಣಬಡಿಸುವಂತಹ ಒಂದು ಅವಕಾಶನೂ ಸಿಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ 2 ವಿಭಿನ್ನವಾದಂತಹ ರೆಸಿಪಿಗಳನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಮಿಸ್ ಅಮಿತಾ ಅವರು ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಹಾಯ್. ಅಮಿತಾ ಅವರೇ, ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಕೃಷ್ಣಾಪುರದಿಂದ. ಕೃಷ್ಣಾಪುರದಿಂದ. ಏನ್ ಮಾಡ್ಕೊಂಡಿದ್ದೀರಾ? ನಾನು IRC ಕಂಪ್ನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾವ ಕಂಪನಿಯಲ್ಲಿ? IRC ಕಂಪನಿ. ಓಕೆ, ಸೊ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ? 4 years. 4 years ಇಂದ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಈಗ ಈ ಕೋವಿಡ್, ಲಾಕ್ಡೌನ್ ಅದೆಲ್ಲ ಆದ ನಂತರ ಯಾವ ಥರ ನಡೀತಾ ಇದೆ ಕೆಲಸ ಎಲ್ಲ? ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಸೊ ನೀವು ಬೇಸಿಕಲಿ ಪ್ರಾಪರ್ ಮಂಗಳೂರೇನಾ? ಅಲ್ಲ ಸರ್, ಶಿವಮೊಗ್ಗ. ಜೋಗ ಜಲಪಾತ ಅದೆಲ್ಲ ಆ ಕಡೆ ಎಲ್ಲ ತುಂಬ ಅಲ್ವಾ, ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಲೆನಾಡು ಅಂತ ಹೇಳ್ತೇವೆ. ಸೊ ಎನಿ ಹೌ, ಸೊ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀರಾ, ಅಡುಗೆ ಮಾಡ್ಲಿಕ್ಕೆಲ್ಲ ಟೈಮ್ ಸಿಗುತ್ತಾ ಮನೆಯಲ್ಲಿ? ಸಂಡೇಸ್ ಮಾಡ್ತೀರಾ? ಓಕೆ, ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ. ನೈಸ್. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ವೆಲ್ಕಮ್. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತೀರಾ? ಸೋಯಾಬೀನ್ ಬಿರಿಯಾನಿ. ವಾವ್. ಮತ್ತೆ ಕುರ್ಮಾ ಮಾಡ್ತೀವಿ, ಸೋಯಾಬೀನ್ ಕುರ್ಮಾ. ಸೊ 2 ಸೋಯಾಬೀನ್ ಸ್ಪೆಷಲ್. ಎಸ್, ತಡ ಮಾಡೋದು ಬೇಡ, ಬನ್ನಿ ಹೋಗುವ ಕಿಚನ್ಗೆ. ಎಸ್ ಹಾಗಾದ್ರೆ ಫಸ್ಟ್ ನಾವು ಏನು ಮಾಡುವ? ಸೋಯಾಬೀನ್ ಬಿರಿಯಾನಿ ಮಾಡ್ಕೊಳ್ಳುವ ಅಲ್ವಾ? ಎಸ್, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಹೇಗೆ? ಓಕೆ, ಗ್ಯಾಸ್ ಹಚ್ಚಲಿಯಾ? ಎಸ್, ಆಯಿಲ್ ಹಾಕಬೇಕಾ? ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸೊ ಇದು ಹೇಗೆ ಅಂದರೆ, ಬಿರಿಯಾನಿ ಎಲ್ಲ ತುಂಬ ಲಾಂಗ್ ಪ್ರಾಸೆಸ್ ಅಲ್ವಾ? ಇದು ಸಣ್ಣ ಕೆಲಸನ ಅಥವಾ ಸ್ವಲ್ಪ ಉದ್ದದ ಕೆಲಸನ? ಸಣ್ಣ ಕೆಲಸನೇ. ಓಕೆ, ಫಾಸ್ಟ್ ಆಗುತ್ತೆ ಹಾಗಾದರೆ. ಹಾಂ. ಸೊ ಇನ್ ಕೇಸ್ ಇದು ಶಾರ್ಟ್ ರೆಸಿಪಿ ಆದರೆ ನಿಮಗೆಲ್ಲ ಆಫೀಸಿಗೆಲ್ಲ ಹೋಗುವಾಗ ತುಂಬ ಈಸಿ ಅಲ್ವಾ? ಬೆಳಿಗ್ಗೆ ಮಾಡಿ ಅಮ್ಮ ಬೇಗ ಅರ್ಜೆಂಟಿಗೆ ಇದನ್ನೇ ಮಾಡೋದು. ಓಕೆ, ಸೊ ಇದು ಅಮ್ಮನಿಂದ ಕಲ್ತ್ಕೊಂಡದ್ದು ನೀವು? ಓಕೆ. ಇದು ಪಲಾವ್. ಓಕೆ. ಈರುಳ್ಳಿ. ಸೊ ಎಷ್ಟು ಈರುಳ್ಳಿ ಬೇಕಾಗುತ್ತೆ ನಮಗೆ? ಹೇಗೆ ಅಂತ ನೋಡಿಕೊಂಡು. ಸೊ ಎಷ್ಟು ಕ್ವಾಂಟಿಟಿ ಇರುತ್ತೆ ಅದಕ್ಕೆ ತಕ್ಕಂತೆ ಹಾಕೋದು. ಓಕೆ. ಸೊ ಯೂಶ್ವಲಿ ಬಿರಿಯಾನಿ ಎಲ್ಲ ಮಾಡುವಾಗ ಈ ಕುಕ್ಕರಲ್ಲಿ ಮಾಡ್ತಾರೆ, ಅನ್ನ ಮಾಡಿರಬೇಕು, ಅದಕ್ಕೆಲ್ಲ ಅನ್ನಕ್ಕೆ ಅಕ್ಕಿಗೆ ಅದಕ್ಕೆಲ್ಲ ಮಿಕ್ಸ್ ಮಾಡಿಯೇ ಮಾಡೋದು. ಸೊ ಇದು ಯಾವ ತರ ಅಂದ್ರೆ ಇದು ಬೇರೆ ಸ್ಟೈಲ್ ಅಲ್ಲಿಯಾ? ಫಸ್ಟ್ ಅನ್ನ ಮಾಡಿ ಇಟ್ಕೊಂಡು ಆಮೇಲೆ ಓಕೆ. ಸೊ ಅನ್ನ ಮಾಡಿ ರೆಡಿ ಇಡೋದು. ಓಕೆ, ಇದೊಂಥರ ಚಿತ್ರಾನ್ನ ಎಲ್ಲ ಮಾಡ್ತಾರೆ ಆ ತರ. ಓಕೆ. ಸೊ ನೀರುಳ್ಳಿ ಕಂಪ್ಲೀಟ್ ಫ್ರೈ ಆಗಬೇಕಾ ಹೇಗೆ? ಓಕೆ, ಫ್ರೈ ಆದ್ಮೇಲೆ ಮತ್ತೆ ಬೇರೆ. ಓಕೆ.
ಸೊ ಮನೆಯಲ್ಲಿ ಜಾಸ್ತಿ ಅಡುಗೆ ಮಾಡೋದು ಯಾರು, ನೀವಾ ಅಮ್ಮನ? ಅಮ್ಮ ಅಮ್ಮನೇ. ಸೊ ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ? busy. ಓಕೆ. ಬಟ್ ಸಂಡೇಸ್ ಎಲ್ಲ ಹೆಲ್ಪ್ ಮಾಡ್ತೀರಾ? ಹಾಂ ಸಂಡೇ ಸ್ವಲ್ಪ ಓಕೆ. ಟೊಮೆಟೊ ಹಾಕಿ ಟೊಮ್ಯಾಟೊ. ಓಕೆ. ಸೊ ಒಂದು ಟೊಮ್ಯಾಟೊ ಸಾಕಾಗುತ್ತಾ? ಸಾಕಾಗುತ್ತೆ. ಓಕೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಓಕೆ. ಸೊ ಇದು ರೋಸ್ಟ್ ಆದ ನಂತರ ಆಮೇಲೆ ಏನು ಹಾಕ್ಲಿಕ್ಕೆ ಇದಕ್ಕೆ? ಹಸಿಮೆಣಸು ಹಾಕಿ. ಹಸಿಮೆಣಸು. ಓಕೆ. ಸಣ್ಣ ಸಣ್ಣ ಪೀಸಸ್ ಮಾಡಿ. ಹಾಂ ಸೊ ಇಷ್ಟು ಸಾಕಾ ಬೆಂದದ್ದು? ಸಾಕು. ಓಕೆ. ನೆಕ್ಸ್ಟ್ ಹಾಗಾದ್ರೆ ಅರಿಶಿನ ಹುಡಿ. ಅರಶಿನ ಹುಡಿಯಾ? ಸೊ ಇದು ಅರುಣಾದವರ ಅರಶಿನ ಹುಡಿ ಸಾಕಲ್ಲ? ಆಮೇಲೆ ಸ್ವಲ್ಪ ಖಾರ ಹುಡಿ. ಮೆಣಸಿನ ಹುಡಿ ಅಲ್ಲ? ಸಾಕಾ? ಇದು ಸೋಯಾಬೀನ್ ಹ್ಮ್. ಫಸ್ಟಿಗೆ ನೀರಲ್ಲಿ ಸ್ವಲ್ಪ ಹಾಕಿ ನೆನೆಸಿಡ್ಬೇಕಾಗತ್ತಾ? ಎಷ್ಟು ಹೊತ್ತು ಇಡಬೇಕಾಗುತ್ತೆ? ಸ್ವಲ್ಪ ಹೊತ್ತು ನೆನೆಸಿ. ಸ್ವಲ್ಪ ಹೊತ್ತು ಸಾಕು. ಉಪ್ಪು ಮತ್ತೆ ಸ್ವಲ್ಪ ಹುಳಿ ಹಾಕಿ ನೆನೆಸಿ. ಉಪ್ಪು ಮತ್ತು ಹುಳಿ ಹಾಕಿ. ಓಕೆ ಓಕೆ. ಒಂದು ಹಾಫ್ ಆನ್ ಅವರ್ ಇಡಬೇಕಾ? ಹಾಂ ಹಾಫ್ ಆನ್ ಅವರ್. ಹಾಫ್ ಆನ್ ಅವರ್ ಬೇಕು. ಓಕೆ ಓಕೆ. ಅದ್ರದ್ದು ನೀರು ಹಿಂಡಿ ತೆಗಿಬೇಕು. ಹಿಂಡಿ ತೆಗಿಬೇಕು. ಓಕೆ. ಹಾಕಿ. ಸಾಕು. ಸಾಕಾ? ಸೊ ಆಕ್ಚುಲಿ ಪಲಾವ್ ಮಾಡುವಾಗ ಇದನ್ನೆಲ್ಲ ಕುಕ್ಕರಲ್ಲೇ ಎಲ್ಲ ಹಾಕಿ ಬೇಯಿಸಿ ತೆಗಿತಾರೆ. ಹೌದು. ಸೊ ಆ ಥರ ಮಾಡುವ ಹಾಗೆ ಎಲ್ಲ ಏನಿಲ್ಲ. ಇದು ಸೋಯಾಬೀನ್ ಬಿರಿಯಾನಿ ಅಲ್ಲ, ಹಾ, ಇದೇ ಹಾ. ತರ ಮಾಡಿದ್ರೆ ಸ್ವಲ್ಪ ಈ ಥರ ಮಾಡಿದ್ರೆ ಟೇಸ್ಟ್ ಇರುತ್ತೆ. ಓಕೆ. ಇದು ಸ್ವಲ್ಪ ಬೇಯಬೇಕು. ಹ್ಞೂ. ಸೊ ಇದರಲ್ಲೇ ಬೇಯಲಿಕ್ಕೆ ಬಿಡೋದು, ನೀರೆಲ್ಲ ಏನಿಲ್ಲ? ಇಲ್ಲ ಓಕೆ. ಸೊ ಇದು ನೀವು ನೆನೆಸಿಟ್ಟಿದ್ರಲ್ವಾ, ಸೊ ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ರೆ ಒಳ್ಳೇದು ಅಥವಾ ಯಾವ ಥರ ಮಾಡಬೇಕು? ನೀರಲ್ಲಿ ನೆನೆಸಿಟ್ರೆ ಒಳ್ಳೇದು. Okay. ಉಪ್ಪು ಮತ್ತೆ ಲಿಂಬು ಹಾಕಿ ಹಾಂ. ನೆನೆಸಿಟ್ರೆ ಒಳ್ಳೇದು. ಓಕೆ ಓಕೆ. ಟೇಸ್ಟ್ ಚೆನ್ನಾಗಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಇದಿಲ್ಲದ್ರೆ ಬೇಯಲಿಕ್ಕೆ ಇನ್ನೂ ತುಂಬಾ ಹೊತ್ತು ತಗೊಳುತ್ತೆ ಅಲ್ವಾ? ಹೌದು, ಹೌದು. ಓಕೆ. ಸೊ ಇದು ಬೇಯ್ತಾ ಬರ್ತಾ ಇದೆ. ಹಾಂ. ಇದಕ್ಕೆ ಬೇಯಿಸಿ ಅನ್ನ ಮಿಕ್ಸ್ ಮಾಡಿದ್ರೆ ಬೇಯಿಸಿಟ್ಟ ಅನ್ನ ಹಾಕುದು ಇದಕ್ಕೆ ಅಲ್ವಾ? ಓಕೆ. ಸೊ ಯೂಶುವಲಿ ಅಕ್ಕಿಯನ್ನೇ ಡೈರೆಕ್ಟ್ ಬಿರಿಯಾನಿಗೆ ಹಾಕುವಂಥದ್ದು, ಇದು ಅನ್ನವನ್ನು ಮಿಕ್ಸ್ ಮಾಡೋದು. ಓಕೆ. ಸೊ ಯಾವ ಅನ್ನ, ವೈಟ್ ರೈಸ್ ಅಥವಾ White ಯಾವ್ದು? rice. ವೈಟ್ ರೈಸ್. ಓಕೆ. ಇದು ಆಫ್ ಮಾಡೋದಾ? ಓಕೆ. ಸೊ ಅನ್ನ ಮಿಕ್ಸ್ ಮಾಡುವಾಗ ಗ್ಯಾಸ್ ಬೇಕಂತ ಇಲ್ಲ? ಬೇಕಂತಿದೆ. ಹ್ಞೂ. ಯಾಕಂದ್ರೆ ಆಲ್ರೆಡಿ ಅದು ಬೆಂದಂತಹ ಅನ್ನ ಅಲ್ವಾ? ಬೆಂದಂತಹ ಓಕೆ ಅನ್ನ ಮಿಕ್ಸ್ ಮಾಡಿ. ಓಕೆ. ಸೊ ಇದೊಂಥರ ಪದಾರ್ಥಕ್ಕೆ ಒಂದು ಅನ್ನವನ್ನು ಮಿಕ್ಸ್ ಮಾಡಿ ಒಂದು ಬಿರಿಯಾನಿ ಥರ ಆದಾಗ ಆಗುತ್ತೆ. ಓಕೆ. ಸೊ ಇಷ್ಟರ ತನಕ ನಾನು ನೋಡಿದಂಥ ಬಿರಿಯಾನಿಯಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಬಿರಿಯಾನಿ ಆ್ಯಂಡ್ ಫಾಸ್ಟ್ ಬಿರಿಯಾನಿ ಇದು. ಹಾಂ ಸರ್. ಥರ ಮಿಕ್ಸ್ ಮಾಡಬೇಕು. ಹ್ಞೂ. ಸೊ ಲಾಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅನ್ನಕ್ಕೆ ಅಲ್ವಾ? ಆಯಿತಾ? ಎಸ್. ಓಕೆ. ಎಸ್, ಸೋಯಾಬೀನ್ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ಎಸ್, ಸೂಪರ್ ಆಗಿ. ಆ್ಯಕ್ಚುಲಿ ತುಂಬ ಈಸಿ ಆ್ಯಕ್ಚುಲಿ ಈ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ. ಯಾಕಂದರೆ ಮನೆಯಲ್ಲಿ ವೈಟ್ ರೈಸ್ ಇದ್ದರೆ ಉಳಿದಿದ್ರೆ ಸೋಯಾಬೀನ್ ಅಂತೂ ಇರುತ್ತೆ. ಸೊ ಅದನ್ನೊಂದು ಮಾಡಿಕೊಂಡು ಸ್ಪೆಷಲ್ ಆಗಿ ಒಂದು ಬಿರಿಯಾನಿ ಮಾಡ್ಕೊಳ್ಬೋದು. ಸೊ ಈ ಸೋಯಾಬೀನ್ ಬಿರಿಯಾನಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸೋಯಾಬೀನ್ ಬಿರಿಯಾನಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಪತ್ತ, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸನ್ನು ಹಾಕಿ ಹುರಿದು ಅರುಣ ಅರಶಿನ ಪುಡಿ, ಮೆಣಸಿನ ಪುಡಿ,
ನೀರಿನಲ್ಲಿ ನೆನೆಸಿಟ್ಟ ಸೋಯಾ ಚಂಕ್ಸ್ ಅನ್ನು ಹಿಂಡಿ ತೆಗೆದು ಮಸಾಲೆಗೆ ಸೇರಿಸಿ ಬೇಯಿಸಿ. ಸೋಯಾ ಚಂಕ್ಸ್ ಬೆಂದ ನಂತರ ಬೆಳ್ತಿಗೆ ಅನ್ನವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಸೋಯಾಬೀನ್ ಬಿರಿಯಾನಿ ತಯಾರು. ಸೊ ಸೋಯಾಬೀನ್ ಬಿರಿಯಾನಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ರೆಡಿ ಆಗ್ಲಿಕ್ಕೆ ಇದೆ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಎಲ್ಲ ನಾವು ತಯಾರಿ ಮಾಡಿಕೊಂಡು ಇಟ್ಟಿರ್ತೇವೆ. ಸೊ ನೀವಂತೂ ಇವತ್ತು ಅಥವಾ ನಾಳೆ ಸೋಯಾಬೀನ್ ಬಿರಿಯಾನಿಯನ್ನು ಯಾವ ರೀತಿ ಯಾರಿಗೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಕೊಡಬೇಕು ತಯಾರಿ ಮಾಡ್ತಾ ಇರಿ ನೀವು ಕೂಡ. ಸೊ ಅಲ್ಲಿ ತನಕ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಸೋಯಾಬೀನ್ ಅನ್ನು ಯೂಸ್ ಮಾಡಿಕೊಂಡು ಬಿರಿಯಾನಿ ಮಾಡೋದು ಹೇಗಂತ ನಾವು ಕಲ್ತ್ಕೊಂಡ್ವಿ. ಸೊ ನೆಕ್ಸ್ಟ್ ಸೋಯಾಬೀನ್ ಕೂರ್ಮಾ ಹೇಳ್ಕೊಡ್ತಾರೆ, ಬನ್ನಿ ಯಾವ ರೀತಿ ಅಂತ ಹೇಳಿ. ಸೊ ಸೋಯಾಬೀನ್ ಕೂರ್ಮಾ ಅಂತ ಹೇಳಿದ್ರಿ. ಸೊ ಯಾವ ಥರ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡುವ? ಓಕೆ ಓಕೆ ಆಯಿಲ್ ಬೇಕಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಓಕೆ. ಸೊ ಇದು ಸೋಯಾಬೀನ್ ಕೂರ್ಮಾ ಬಿರಿಯಾನಿ ಜೊತೆನಾ ಅಥವಾ ಒಂದು ಸಪರೇಟ್ ಪದಾರ್ಥ ಯಾವುದಕ್ಕೂ ಆಗುತ್ತೆ? ಯಾವುದಕ್ಕೂ ಆಗುತ್ತೆ, ಬಿರಿಯಾನಿ ಜೊತೆಗೆ ಚೆನ್ನಾಗಾಗುತ್ತೆ. ಓಕೆ ಫೈನ್. ಸೊ ನೀವು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀರಾ. ಸೊ ಯಾವ ಥರ ಆಗುತ್ತೆ ಅಂದರೆ, ಈಗ ಜಾಸ್ತಿಯಾಗಿ ಫ್ರೆಷರ್ಸ್ಗೆ ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ನೀವು 4 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಯಾವ ಥರ ಎಲ್ಲ ವರ್ಕ್ ಶೆಡ್ಯೂಲ್ ಎಲ್ಲ ಇರುತ್ತೆ? ಎಷ್ಟೊತ್ತಿಗೆ ಹೋಗ್ಲಿಕ್ಕೆ, ಎಷ್ಟೊತ್ತಿಗೆ ಬರಲಿಕ್ಕೆ, ಆ ಥರ ಎಲ್ಲ ಟೈಮಿಂಗ್ಸ್ 9 to 5:30 ಹಾಗೆ ಇತ್ತು. ಸೊ ಬೆಟರ್ ಜಾಬ್ ಥರ ಇದೆ. ಸೊ ಸ್ಟಡಿ ಮಾಡಲಿಕ್ಕೆ ಎಲ್ಲ. ಸೊ ಕಲಿತಾನೂ ಇದ್ದೀರಾ? ಏನು ಕಲಿತಾ ಇದ್ದೀರಾ? MA ಎಕನಾಮಿಕ್ಸ್ ಆಯಿತು. ಹಾಂ, ಇನ್ನು ಸ್ಟಡಿ ಮಾಡಬೇಕಂತ. ಇನ್ನೂ ಕಲಿಬೇಕಂತಿದೆ ಅಂದರೆ ನಿಮ್ದೊಂದು ಫ್ಯೂಚರ್ ಗೋಲ್ ಬೇರೆನೇ ಇದೆಯಾ? ಹೌದು. ಏನಾಗಬೇಕಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಆಗಬೇಕು. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಆಗಬೇಕಂತ ಇದೆ. ನೈಸ್. ಈರುಳ್ಳಿ ಇದು ಬೇಯಷ್ಟರಲ್ಲಿ ಟೊಮೆಟೊ ಗ್ರೈಂಡ್ ಮಾಡಬೇಕಾ? ಹಾಕಿ. ಟೊಮೆಟೊ ಮಾತ್ರನಾ? ಟೊಮೆಟೊ ಮತ್ತು ಕಹಿಬೇವು. ಓಕೆ. ಒಗ್ಗರಣೆ ಸೊಪ್ಪು ಇಷ್ಟೇನಾ? ಇಷ್ಟು. ಎಸ್, ತಗೊಳ್ಳಿ. ಇದು ಟೊಮೆಟೊ ಗ್ರೈಂಡ್ ಮಾಡಿರೋದು. ಸೊ ಆ ಪೇಸ್ಟ್ ಇದಕ್ಕೆ ಹಾಕೋದು. ಹಾಂ. ಎಸ್. ಸೊ ಇದು ರೋಸ್ಟ್ ಆಗಬೇಕಾ ಇನ್ನೂ ಕೂಡ? ಓಕೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಆದ ನಂತರ ಏನು ನಿಮ್ಮದು ಅಂದರೆ ಈ ಪರ್ಟಿಕ್ಯುಲರ್ ನಾನು ಜಾಬ್ ಮಾಡಬೇಕು ಅಥವಾ ಈ ಥರ ಏನಾದರೂ ಮಾಡಬೇಕು ಅಂತ ಇದೆಲ್ಲ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಓಕೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅವರು ಇಷ್ಟೇನಾ? ಅಂದರೆ ನನಗನ್ನಿಸುತ್ತೆ ತುಂಬ ಸೀರಿಯಸ್ ಆಗಿರ್ತಾರ. ಅಂದರೆ ನೀವು ಮಾತನಾಡೋದು ಬಹಳ ಕಡಿಮೆ ಅಂತ ಕಾಣ್ತಾ ಇದೆ. ಕಡಿಮೆ ಮಾತನಾಡಿ, ತುಂಬ ಕಡಿಮೆ. ಓಕೆ. ಸೊ ಏನು ಹವ್ಯಾಸಗಳು ನಿಮ್ಮದು? ಹಾಬೀಸ್ ಅಂತ ಹೇಳಿದ್ರೆ ಏನು? ಡ್ಯಾನ್ಸಿಂಗ್, ಗ್ಲಾಸ್ ಪೇಂಟಿಂಗ್. ಗ್ಲಾಸ್ ಪೇಂಟ್ ಮಾಡ್ತೀರಾ? ಸೊ ಗ್ಲಾಸ್ ಪೇಂಟ್ ಅಂತ ಹೇಳಿದ್ರೆ ಅಂದರೆ ಯಾವ ಥರನೂ ಬೇಕಾದ ಆರ್ಟಿಸ್ಟಿಕಲಿ ಆಗ್ಲೂ ಮಾಡ್ತೀರಾ? ಓಕೆ ಓಕೆ. ಸೊ ಇದು ಸಾಂಬಾರ್ ಹುಡಿ. ಓಕೆ, ಸ್ವಲ್ಪ ಹಾಕಿ. ಓಕೆ ಫೈನ್. ಖಾರ ಹುಡಿ. ಓಕೆ. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಇದು ಸಾಕಾ? ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀವು ಮಾತನಾಡೋದು ಬಹಳ ಕಡಿಮೆ, ಕೆಲಸ ಜಾಸ್ತಿ, ಆ ಥರ. ಈಗ ನೀವು ಏನು ಹಾಕ್ತಾ ಇದ್ರೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಓಕೆ ಫೈನ್.
ಎಸ್ ನೆಕ್ಸ್ಟ್ ನೆಕ್ಸ್ಟ್ ಸೋಯಾಬೀನ್ ಹಾಕಿ. ಓಕೆ. ಸೊ ಇದು ಕೂಡ ನೀರಲ್ಲಿ ನೆನೆಸಿಟ್ಟದ್ದೇ. ಹಾಂ, ಓಕೆ. ಮಿಕ್ಸಿಗೆ ಹಾಕಿಟ್ಟಿದ್ದೇನೆ. ಮಿಕ್ಸಿಗೆ ಹಾಕ್ಲಿಕ್ಕಿದೆಯಾ? ಏನು ಹಾಕ್ಲಿಕ್ಕಿದೆ? ಗೋಡಂಬಿ ಮತ್ತು ಮೊಸರು. ಗೋಡಂಬಿ ಇದರಲ್ಲೇ ಮಾಡ್ಕೊಳ್ಳುವಲ್ಲ? ಹಾಂ, ತೊಂದರೆ ಇಲ್ಲ. ಓಕೆ, ಹಾಕಿ ಮೊಸರು, ಗೋಡಂಬಿ ಮತ್ತು ಮೊಸರು. ಸೊ ಇದು ಹೇಗೆ ಶಿವಮೊಗ್ಗ ಸ್ಟೈಲ್ ಇದ್ದು ಕೂರ್ಮನ? ಇಲ್ಲ, ಅಮ್ಮ ಮಾಡ್ತಾ ಇದ್ರು ಅಲ್ಲ. ನಾನೆಲ್ಲ ಇದೆಲ್ಲ ಸ್ವಲ್ಪ ನೋಡುವಾಗ ಗೋಡಂಬಿ, ಮೊಸರು ಇಷ್ಟೇನಾ? ಇದು ಲವಂಗ, ದಾಲ್ಚಿನ್ನಿ. ಓಕೆ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಗ್ರೈಂಡ್ ಮಾಡಿ. ಓಕೆ. ಸಾಕಲ್ಲ? ಸ್ವಲ್ಪ ನೀರು ಹಾಕ್ಲಿ ಅದಕ್ಕೆ? ಹಾಕ್ಲಿಯಾ? ಸೊ ಆಗಿದೆ ಅಲ್ವಾ? ರೋಸ್ಟ್ ಆಗಿದೆ. ನೆಕ್ಸ್ಟ್ ಆಗಿದ್ರೆ ಅರಶಿನ ಹುಡಿ, ಸ್ವಲ್ಪ ಅರಶಿನ ಹುಡಿ ಹಾಕ್ಲಿಯಾ? ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರಾ? ಸಾಕಲ್ಲ? ಸೊ ಇದು ಮೊಸರು, ಗೋಡಂಬಿ ಅದೆಲ್ಲ ಗ್ರೈಂಡ್ ಮಾಡಿದಂಥದ್ದು. ಓಕೆ. ಸೊ ನನ್ಗನಿಸಿದ್ದು ಮೊಸರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಆ ಥರದ್ದು ಒಂಥರ ಕೂರ್ಮ ಟೇಸ್ಟ್ ಬರುತ್ತಾ ಅಂತಲ್ವಾ? ಚೆನ್ನಾಗಿರುತ್ತೆ ಸರ್ ಅದಕ್ಕೆ ಟೇಸ್ಟ್. ಹೌದಾ? ಸೊ ಇದು ಮಾಡ್ಕೊಂಡೆಲ್ಲ ಆಫೀಸಿಗೆ ಕೊಂಡೋಗಿದ್ದೀರಾ ನಿಮ್ಮ ಸ್ಟಾಫ್ಗೆಲ್ಲ ಕೊಡ್ಲಿಕ್ಕೆ? ಇಲ್ವಾ? ನಾನು ಒಬ್ಬಳೇ ಸ್ಟಾಫ್. ಒಬ್ಬಳೇ ಇರುದಾ? ಓಕೆ. ಗರ್ಲ್ಸ್ ಒಬ್ಬಳೇ ಇರೋದು, ಬಾಯ್ಸ್ ತುಂಬ. ಹಾಂ, ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಬೇರೆ ಏನಾದರೂ ಹಾಕಿದ್ಲಿಕ್ಕಿದೆಯಾ ಇದಕ್ಕೆ? ಹಾಂ, ಇಷ್ಟೇ ಸರ್. ಇಷ್ಟೇನಾ? ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫಿನಿಶ್. ಹಸಿಮೆಣಸು 2 ಹಾಕಿ. ಹಸಿಮೆಣಸು, ಓಕೆ. ಇಷ್ಟೇನಾ? ಆಫ್ ಮಾಡೋಣ? ಸರಿ, ಡನ್. ಸರ್ವ್ ಮಾಡುವಲ್ಲ? ಓಕೆ. ಬೇಕಾದರೆ ಸ್ವಲ್ಪ ನೀರು ಹಾಕೋಬೋದು. ಓಕೆ. ನಾನು ಗ್ರೇವಿಯಲ್ಲಿ ಮಾಡಿದೆ. ಸರಿ, ಓಕೆ. ಕೊತ್ತಂಬರಿ ಸೊಪ್ಪು ಲಾಸ್ಟ್ ಗಾರ್ನಿಶಿಂಗ್. ಹಾಂ, ಓಕೆ, ಡನ್. ಕೂರ್ಮ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಕೂರ್ಮಾ ಸೋಯಾಬೀನಲ್ಲಿ ಮಾಡಿದಂಥದ್ದು ಸೂಪರಾಗಿ ರೆಡಿಯಾಗಿದೆ. ಒಳ್ಳೆ ಅರೋಮಾ ಬೇರೆ ಬರ್ತಾ ಇದೆ. ಸೊ ಈ ಸೋಯಾಬೀನ್ ಕೂರ್ಮಾ ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ದಿಢೀರ್ ನೋಡ್ಕೊಂಡು ಬನ್ನಿ. ಸೋಯಾಬೀನ್ ಕೂರ್ಮಾ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕೆಂಪಗಾದ ನಂತರ ಟೊಮ್ಯಾಟೊ ಹಾಗೂ ಕರಿಬೇವು ಪೇಸ್ಟ್, ಅರುಣಾ ಸಾಂಬಾರ್ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಚಂಕ್ಸ್ ಅನ್ನು ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಗೋಡಂಬಿ, ಮೊಸರು, ಚಕ್ಕೆ, ಲವಂಗ ಸೇರಿಸಿ ರುಬ್ಬಿಕೊಳ್ಳಿ. ಆನಂತರ ಸೋಯಾ ಚಂಕ್ಸ್ಗೆ ಅರುಣಾ ಅರಿಶಿನ ಪುಡಿ, ಕರಿಮೆಣಸಿನ ಪುಡಿ, ರುಬ್ಬಿದ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸನ್ನು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಬಾಯಲ್ಲಿ ನೀರೂರಿಸುವ ಸೋಯಾಬೀನ್ ಕೂರ್ಮಾ ರೆಡಿ. ಎಸ್, ಸೊ ನಮ್ಮ ಇವತ್ತಿನ ಸೋಯಾಬೀನ್ ಸ್ಪೆಷಲ್ ಆಗಿರುವಂತಹ 2 ರೆಸಿಪೀಸ್ಗಳು ರೆಡಿ ಇದೆ. ಟೇಸ್ಟ್ ನೋಡುವ ಹಾಗಾದರೆ ಅಲ್ವಾ? ಸೊ ಫಸ್ಟ್ ಸೋಯಾಬೀನ್ ಬಿರಿಯಾನಿ ತಗೊಳ್ಳಿ. ಸೋಯಾಬೀನ್ ಬಿರಿಯಾನಿ ಯಾವ ರೀತಿ ಆಗಿದೆ ನೋಡುವ. ಚೆನ್ನಾಗಿದೆ. ಆ್ಯಕ್ಚುಲಿ ಸೋಯಾಬೀನ್ ಅಂತ ಇದು ಗೊತ್ತೇ ಆಗಲ್ಲ, ಏನೋ ಒಂದು ನಾನ್ ವೆಜ್ ಐಟಮ್ ಇದ್ದಾಗ ಆಗುತ್ತೆ. ಬಟ್
ಖಾರ, ಉಪ್ಪು, ಹುಳಿ, ಆ ಲಿಂಬೆ ಹಾಕಿರೋದ್ರಿಂದ, ನೀವು ಹೇಳಿದ್ರಿ ಸೋಯಾಬೀನ್ ಹುಳಿಯಲ್ಲಿ ಅದ್ದಿರೋದ್ರಿಂದ ಅದರ ಒಂದು ಜ್ಯೂಸಿ ಆದಂತಹ ಹುಳಿ, ಅದ್ರ ಜೊತೆಗೆ ಎಲ್ಲ ಖಾರ ತುಂಬ ಚೆನ್ನಾಗಾಗಿದೆ. ನೈಸ್. ಸೊ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ಚೆನ್ನಾಗಿರುವಂಥ ಒಂದು ಬಿರಿಯಾನಿ ಮಾಡ್ಕೊಳ್ಬೋದು ಅಲ್ವಾ? ಎಸ್. ಸೊ ಕೂರ್ಮಾ ಟೇಸ್ಟ್ ನೋಡು ಅಲ್ವಾ? ಸೊ ಇದು ಕೂಡ ಸೋಯಾಬೀನ್ ಇದೆ, ಬಟ್ ಮೊಸರು, ಗೋಡಂಬಿ ಅದೆಲ್ಲ ಹಾಕಿದ್ದೀರಾ. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಆ ಮೊಸರು, ಆ ಸೋಯಾಬೀನ್ ಕರೆಕ್ಟಾಗಿ ಆ ಬ್ಲೆಂಡಿಂಗಿಗೆ ಒಳ್ಳೆ ಮ್ಯಾಚ್ ಆಗಿದೆ. ಸೊ ಅದರಲ್ಲಿ ಸೋಯಾಬೀನ್ ಬೈಟ್ ಮಾಡುವಾಗ ರಸ, ಅದರ ಜೊತೆಗೆ ಆ ಮೊಸರು ಏನಿದೆ ಅದರ ಮಸಾಲೆ ಫುಲ್ ಟೇಸ್ಟ್ ಕೊಡುತ್ತೆ ಬಾಯೊಳಗಡೆ. ಚೆನ್ನಾಗಿದೆ, ಊಟಕ್ಕಂತೂ ಸಖತ್ತಾಗ್ಬೋದು ಅಲ್ವಾ? ಖುಷಿ ಆಯಿತು. ತುಂಬ ಚೆನ್ನಾಗಿರುವಂಥ 2 ರೆಸಿಪೀಸ್ಗಳು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳ್ಕೊಟ್ರಿ, ಆದರೆ ಮಾತು ಮಾತ್ರ ಸ್ವಲ್ಪ ಕಡಿಮೆ ಮಾಡಿದ್ರಿ. ಬಟ್ ಎನಿ ಹಾವ್, ಹೀಗೇನೆ ನಗ್ನಾಗ್ತಾ ಇರಿ ಆ್ಯಂಡ್ ನಿಮ್ಮ ಫ್ಯೂಚರ್ ಕೆರಿಯರ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಓಕೆ, ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯಿತು. ಇದು ಕೂಡ ಅಷ್ಟೇ ಹೇಳೋದಾ ನೀವು? ನಾ ಅಟ್ಲೀಸ್ಟ್ ಒಂದು 2 to 3 ಸೆಂಟೆನ್ಸ್ ಏನಾದರೂ ಹೇಳ್ತೀರಂತ ಹೇಳಿ, ಅಟ್ಲೀಸ್ಟ್ ಸ್ವಲ್ಪ ಆದರೂ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವಾಗಲೂ ಯೂಸ್ ಮಾಡುವ ಹೆಲ್ದಿ ಆಯಿಲ್ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಸೊ ಇದು ದಿ ಬೆಸ್ಟ್ ಕುಚಲಕ್ಕಿ, ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 star ರೈಸ್. ಸೊ ಅವರ ಕಡೆ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್. ಸೊ ಇವತ್ತಿನ ಎಪಿಸೋಡ್ ಅಂತೂ ವೈಂಡ್ ಅಪ್ ಮಾಡುವಂಥ ಟೈಮ್. ಸೂಪರ್ ಆದಂಥ 2 ರೆಸಿಪೀಸ್ಗಳು, ಅದು ಕೂಡ ಸೋಯಾಬೀನ್ ಸ್ಪೆಷಲ್ ಆಗಿ 2 ರೆಸಿಪೀಸ್ಗಳು ಇತ್ತು. ಖಂಡಿತವಾಗ್ಲೂ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಒಬ್ಬರು ಗೆಸ್ಟ್ ಖಂಡಿತವಾಗ್ಲೂ ಇರ್ತಾರೆ ಆ್ಯಂಡ್ ಅದರ ಜೊತೆಗೆ 2 ರೆಸಿಪೀಸ್ಗಳು ಕೂಡ ರೆಡಿ ಆಗುತ್ತೆ. ಬಟ್ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 star ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.